ಮಾದಿಗ ಸಮುದಾಯ ಜನಾಂಗ ಪೂರ್ವಭಾವಿ ಸಭೆ ಸರಗೂರು ತಾಲೂಕಿನ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದು, ತಾಲೂಕಿನ ಮಾದಿಗ ಸಮುದಾಯದ ಜನಾಂಗದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಮಾಡುವ ಪೂರ್ವಭಾವಿ ಸಭೆ ಹರೀಶ್ ಕೆಟಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಎಚ್.ಡಿ. ಕೋಟೆ ಮತ್ತು ಸರಗೂರು ಎಲ್ಲ ಗ್ರಾಮಗಳ ಮುಖಂಡರು ಜನರು ಒಟ್ಟಾಗಿ ಸೇರಿ ದಿನಾಂಕವನ್ನು ನಿಗದಿಪಡಿಸಿದ್ದು, ದಿನಾಂಕ 15/7/2022 ಹ್ಯಾಂಡ್ ಪೋಸ್ಟ್ನ ಮೈರಾಡ ಕಚೇರಿಯಲ್ಲಿ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಮುಖಂಡರಾದ ಗ್ಯಾಸ್ ಪ್ರಕಾಶ್, ಮಲ್ಲೇಶ್, ನಾಗರಾಜ್, ಸತೀಶ್, ಶಿವಾಜಿ, ಶಿವರಾಜು, ಸುರೇಶ್, ಎಚ್.ಜೆ, ಮಹೇಶ್, ಎಚ್, ಮಂಜುನಾಥ್, ಮಂಜುಪ್ರಸಾದ್, ಕೃಷ್ಣ, ಪುಟ್ಟ, ಹನುಮಯ್ಯ, ಶಿವಲಿಂಗಯ್ಯ, ಕೃಷ್ಣ, ಜಯಣ್ಣ, ನಾಗರಾಜು ಇನ್ನು ಹಲವು ಮುಖಂಡರು ಹಾಜರಿದ್ದರು. ವರದಿ ಚಂದ್ರಹಾಸ, ಹಾದನೂರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.